ಉಳ್ಳಾಲ ತಾಲೂಕಿನ ತೊಕ್ಕೊಟ್ಟು ಒಳಪೇಟೆಯಲ್ಲಿರುವ ಪಾರ್ಕಿಗೆ ಸಂಬಂಧಿಸಿ 2 ತಿಂಗಳ ಹಿಂದೆಯಷ್ಟೇ ನಿರ್ಮಿಸಲಾಗಿದ್ದ ಕಾಂಪೌಂಡ್ ಗೋಡೆ ನಿನ್ನೆ ತಡರಾತ್ರಿ ಧರಾಶಾಯಿಯಾಗಿದೆ. ಕಳಪೆ ಕಾಮಗಾರಿಯಿಂದ ಕಾಂಪೌಂಡ್ ಗೋಡೆ ಕುಸಿದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಒಳಪೇಟೆಯಲ್ಲಿ ಪಾರ್ಕ್ ನಿರ್ಮಾಣಗೊಂಡು ಹಲವು ವರ್ಷಗಳು ಕಳೆದಿದ್ದು, ಇದರ ಸೌಂದರೀಕರಣ ಹಾಗೂ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ತಿಂಗಳ ಹಿಂದೆಯಷ್ಟೇ ಪೂರ್ಣಗೊಂಡಿತ್ತು. ಆದರೆ ಇದೀಗ 2 ತಿಂಗಳು ಮುಗಿಯುವುದರೊಳಗೆ ಆವರಣ ಗೋಡೆ ಕುಸಿದಿದೆ. ಜನರ ತೆರಿಗೆ ಹಣ 7 ಲಕ್ಷ ರೂಪಾಯಿ ಮಣ್ಣು ಪಾಲಾಗಿದೆ. ಶಾಲಾ ಮಕ್ಕಳು ಸೇರಿದಂತೆ ವಾಹನ ಸವಾರರು ತೆರಳುವ ರಸ್ತೆ ಇದಾಗಿದ್ದು, ಅದೃಷ್ಟವಶಾತ್ ಕಾಂಪೌಂಡ್ ಕುಸಿತದ ಸಂದರ್ಭ ಯಾರೂ ಅಲ್ಲಿರಲಿಲ್ಲ. ಇದೊಂದು ಕಳಪೆ ಕಾಮಗಾರಿಗೆ ಎತ್ತಿ ಹಿಡಿದ ಕೈಗನ್ನಡಿಯಾಗಿದೆ. ಎಷ್ಟೇ ಮಳೆಯಾದರೂ ಈ ಹಿಂದೆ ನಿರ್ಮಿಸಲಾದ ಪಾರ್ಕಿನ ಆವರಣ ಗೋಡೆಗಳು ದೃಢವಾಗಿದ್ದು, 2 ತಿಂಗಳಲ್ಲಿ ನಿರ್ಮಿಸಿದ ಆವರಣ ಗೋಡೆ ಕುಸಿಯಲು ಕಾರಣವೇನು? ಈ ಕುರಿತು ಜಿಲ್ಲಾಡಳಿತ ತನಿಖೆ ಕೈಗೆತ್ತಿಕೊಳ್ಳಬೇಕು ಅನ್ನುವ ಆಗ್ರಹ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ.